ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾದ ವೈದ್ಯರೊಬ್ಬರು ಮಾಸ್ಕ್ ಹಾಕದೆಯೇ ತನ್ನನ್ನು ತಾನು ಸಮರ್ಥಿಸಿಕೊಂಡ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ನಗರದ ಸೂಪರ್ ಮಾರ್ಕೆಟ್ ಒಂದಕ್ಕೆ ಆಗಮಿಸಿದ ವೈದ್ಯ ಮಹಾಶಯ ಡಾಕ್ಟರ್ ಕಕ್ಕಿಲಾಯ ಮಾಸ್ಕ್ ಧರಿಸದೆ ಬಂದಿದ್ರು. ಇದನ್ನ ಪ್ರಶ್ನಿಸಿದ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ಮಾಸ್ಕ್ ಹಾಕೋದಿಲ್ಲ, ಲಾಕ್ಡೌನ್ ಸರಿಯಲ್ಲ ಮುಂತಾದ ವಿಚಾರಗಳ ಬಗ್ಗೆ ಕಿರುಚಾಡಿದ್ದಾರೆ. ಈ ವ್ಯಕ್ತಿ ಡಾಕ್ಟರ್ ಕಕ್ಕಿಲಾಯ ಎಂದು ತಿಳಿದು ಬಂದಿದ್ದು, ಕೊರೋನಾ ಬಗ್ಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡುತ್ತಿರುವ ಬಗ್ಗೆ ಹಲವಾರು ಆರೋಪ ಕೇಳಿಬಂದಿದೆ. ಈ ವ್ಯಕ್ತಿಯ ನಡವಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸದ್ಯ ಅವರ ಮೇಲೆ ಕೇಸು ಕೂಡ ದಾಖಲಾಗಿದೆ. I know that this is you. It's a risk for everyone. It's a mask. It's a mask. If you don't like it, give me one. It's a mask. It's a risk for everybody, not only for you. You don't know what you are doing. We cannot wear a mask. No, because.